ರಾಷ್ಟ್ರೀಯ ಹೆದ್ದಾರಿ ಪಾಣೆಮಂಗಳೂರು ಚತುಷ್ಪಥ ಕಾಮಗಾರಿಯ ಹಿನ್ನೆಲೆಯಲ್ಲಿ ಬಂಟ್ವಾಳ ಬಿಸಿ ರೋಡ್ನಲ್ಲಿ ದಿನನಿತ್ಯ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿ ಜನತೆ ಕಷ್ಟಪಡುವಂತಾಗಿದೆ. ಪಾಣೆಮಂಗಳೂರು ಸೇತುವೆಯ ಪಕ್ಕದಲ್ಲಿ ಹೊಸ ಸೇತುವೆ ಕಾಮಗಾರಿ ಭರದಿಂದ ಸಾಗ್ತಾ ಇದ್ದು, ಪಿಲ್ಲರ್ಗಳ ಕಾಮಗಾರಿ ಬಹುತೇಕ ಮುಗಿದಿದೆ. ಕೇವಲ 2 ಪಿಲ್ಲರ್ಗಳು ನಿರ್ಮಾಣಕ್ಕೆ ಬಾಕಿ ಉಳಿದಿವೆ. ಪಿಲ್ಲರ್ ಅಳವಡಿಸಿದ ಬಳಿಕ ಅದರ ಮೇಲ್ಭಾಗದಲ್ಲಿ ರಸ್ತೆ ಕಾಂಕ್ರೀಟ್ ಕಾಮಗಾರಿಯನ್ನ ಗುತ್ತಿಗೆ ವಹಿಸಿಕೊಂಡಿರುವಂತಹ ಕೆಎನ್ಆರ್ಸಿ ಕಂಪನಿ ನಿರ್ವಹಿಸ್ತಾ ಇದ್ದು, ಇದು ಬೆಳಗ್ಗೆಯಿಂದಲೇ ಟ್ರಾಫಿಕ್ ಜಾಮ್ ಉಂಟಾಗಿದೆ. ವಾಹನ ಸಂಚಾರ ಮಾಡುವ ಸೇತುವೆಯ ಒಂದು ಭಾಗದಲ್ಲಿ ಕಂಪನಿಯ ಕಾಂಕ್ರೀಟ್ ಮಿಕ್ಸಿಂಗ್ ಮಾಡುವ ಹಾಗೂ ಇತರ 5-6 ವಾಹನಗಳನ್ನ ಸಾಲಾಗಿ ನಿಲ್ಲಿಸಿ ಕಾಂಕ್ರೀಟ್ ಮಾಡಲಾಗ್ತಾ ಇದ್ದು, ವಾಹನಗಳು ಏಕಮುಖ ಸಂಚಾರ ಮಾಡಬೇಕಾಗಿದೆ. ಸೇತುವೆ ಭಾಗದಲ್ಲಿ ಕಾಮಗಾರಿ ನಡೀತಾ ಇರುವ ಕಾರಣ ಸಂಚಾರಕ್ಕೆ ಸಾಕಷ್ಟು ಅಡಚಣೆ ಉಂಟಾಗಿದೆ. ಬೆಳಗಿನ ಹೊತ್ತಿನಲ್ಲಿ ಅತ್ಯಂತ ಹೆಚ್ಚಿನ ವಾಹನಗಳು ಓಡಾಟ ನಡೆಸುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇದೆ. ರಜಾ ದಿನಗಳಲ್ಲಿ ಕಂಪನಿ ಕಾಮಗಾರಿ ಮಾಡಬೇಕಿತ್ತು ಅಂತ ಸಾರ್ವಜನಿಕರು ತೋರುತ್ತಾ ಇದ್ದಾರೆ. ಕಂಪನಿಯ ಅವೈಜ್ಞಾನಿಕ ವಿಧಾನದ ಕಾಮಗಾರಿಯಿಂದ ನಿತ್ಯ ಕಲ್ಲಡ್ಕದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಇದೀಗ ಬಿಸಿ ರೋಡ್ ನಗರವನ್ನ ಪ್ರವೇಶ ಮಾಡುವ ಸೇತುವೆಯಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಸಾಕಷ್ಟು ಕಿರಿಕಿರಿ ಉಂಟು ಮಾಡ್ತಾ ಇದೆ.